ಅತಿ ಕಡು ಬಡತನದಲ್ಲಿ ಹುಟ್ಟಿ ದೀನ ದಲಿತರ ಬಡವರಿಗೆ ವೃದ್ಧರಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮಾಡುತ್ತಾ ಬಂದಿರುವ ರಾವ್ ಸಾಬಾ ಐಹೊಳೆ ಅವರು ರಾಜಕೀಯವಾಗಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಎಂದು ಕಾಂಗ್ರೆಸ್ ಯುವ ನಾಯಕರಾದ ರವಿ ಬಡಕಂಬಿ ಅವರು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರಾವ್ ಸಾಬಾ ಐಹೊಳೆ ಅವರ ಕಚೇರಿಯಲ್ಲಿ 43ನೇ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮಾತನಾಡಿದರು. ರಾವ್ ಸಾಬ್ ಐಹೊಳೆ ಅವರ 42ನೇ ಜನ್ಮದಿನವನ್ನು ಇಂದು ನಾವು ಅವರು ಆತ್ಮೀಯರು ಮತ್ತು ಗೆಳೆಯರು ಕೂಡಿ ಅವರ ಕಚೇರಿಯಲ್ಲಿ ಆಚರಿಸ್ತಾ ಇದ್ದು, ರಾವ್ ಸಾಬಣ್ಣ ಅವರ ಒಂದು ಹುಟ್ಟುಹಬ್ಬ ಇದೇ ರೀತಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಸಾಗಲಿ. ಅವರು ಏನು ತಮ್ಮ ಏನೋ ಒಂದು ಬಡ ಕುಟುಂಬದಿಂದ ಬಂದು ಇವತ್ತು ಒಂದು ಒಳ್ಳೆಯ ಉದ್ಯಮದಲ್ಲಿ ಮುಂದೆ ಹೋಗ್ತಿದ್ದಾರೆ. ಅವರಿಗೆ ಅಥಣಿಯ ಮುರುಗೇಂದ್ರ ಮತ್ತು ಸಿದ್ದೇಶ್ವರ ಅವರು ಆಶೀರ್ವಾದ ಇದೇ ರೀತಿ ಅವರ ಮೇಲೆ ಇರಲಿ. ಅವರು ಒಂದು ಅಥಣಿಗೆ ಅದು ಹಿಂದಿನ ಅವಧಿಯಲ್ಲಿ ಪುರಸಭೆ ಅಧ್ಯಕ್ಷರಾಗಿ ಕೇವಲ ಕೆಲವೇ ತಿಂಗಳುಗಳಲ್ಲಿ ಅಧ್ಯಕ್ಷರಾದರೂ ಕೂಡ ಒಂದು 3-4 ವರ್ಷಗಳ ಆಗಷ್ಟು ಕೆಲಸ ಅವರು ಮಾಡಿದ್ದಾರೆ. ಅದೇ ರೀತಿ ಅವರ ಕೆಲಸಗಳು ಮತ್ತು ಕಾರ್ಯಗಳು ಹೀಗೆ ಮುಂದೆ ಸಾಗಲಿ. ಅವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳಲ್ಲಿ ಮುಂದುವರಿಯಲಿ ಮತ್ತು ಅವರು ಏನು ಒಂದು ತಮ್ಮ ಶಾಲೆ ಆದರ್ಶ ಶಿಕ್ಷಣ ಸಂಸ್ಥೆಯಿಂದ ಎಷ್ಟೋ ಬಡ ಮಕ್ಕಳಿಗಾಗಲಿ ತಮ್ಮ ಕೈಲಾದಷ್ಟು ಶಿಕ್ಷಣವನ್ನು ಕೊಡಿಸುತ್ತಾ ಮತ್ತು ಬಡವರ ಏಳಿಗೆಯನ್ನು ಯಾವತ್ತೂ ಅವರು ಏಳಿಗೆಯನ್ನು ಬಯಸ್ತಿರ್ತಾರೆ. ಅಂಥವರು ಇನ್ನೂ ಹೆಚ್ಚಿನ ಉದ್ಯಮದಲ್ಲಿ ತಮ್ಮ ಉತ್ತುಂಗಕ್ಕೆ ಏರಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾಜಿ ಪುರಸಭೆಯ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಆನಂದ್ ಟೋನಪಿ ಅವರು ಮಾತನಾಡಿ, ರಾವ್ ಸಾಬ್ ಐಹೊಳೆ ಅವರು ಮೃದು ಸ್ವಭಾವದ ಧೀಮಂತ ರಾಜಕಾರಣಿ ಎಂದು ಹೇಳಬಹುದು. ಕಳೆದ ಬಾರಿ ಪುರಸಭೆ ಕಡಿಮೆ ಅವಧಿಗೆ ಅಧ್ಯಕ್ಷರಾದರೂ ಕೂಡ ಅಥಣಿಯ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮ ಪಟ್ಟಿದ್ದಾರೆ ಎಂದು ಹೇಳಿದರು. 42ನೇ ವರ್ಷದ ಹುಟ್ಟಿದಬ್ಬ ರಾವ್ ಸಾಬಣ್ಣ ನಿಜವಾಗಿ ಅವರ ಸ್ವಭಾವ ನಾವು ತಿಳ್ಕೊಂಡಾಗ ಬಹಳ ಎಲ್ಲರ ಜೊತೆ ಆತ್ಮೀಯರು, ಆದರ್ಶ. ಅವರ ಕಷ್ಟವನ್ನು ಜೀವನವನ್ನು ತೆಗೆದು ಇವತ್ತು ಅವ್ರು ಬಹಳ ಮೇಲೆ ಬಂದಿದ್ದಾರೆ. ಅವರು ಅಜಾದ ಶತ್ರು ಅಂತ ಹೇಳಿದ್ರು. ರಾವ್ ಸಾಬಣ್ಣ ಅಂದರೆ ಎಲ್ಲರಿಗೂ ಅಜಾದ ಶತ್ರು, ಭಾಳ ಮೃದು ಸ್ವಭಾವ. ಅವರು ಎಲ್ಲ ಜೊತೆ ಹಂಚಿಕೊಂಡು ಆ ರೀತಿ ಅವರ ಸ್ವಭಾವ ಇದೆ. ಇವತ್ತು ಅವ್ರು ಹುಟ್ಟಿದ್ದಪ್ಪ ನಾವೆಲ್ಲರೂ ಕೂಡ ಆಚರಣೆ ಮಾಡಲಿರ್ತೀವಿ. ಕಡಿಮೆ ಅವಧಿಯಲ್ಲಿ ಭಗವಂತ ಅವರಿಗೆ ಬಹಳ ಮೇಲಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ನಮ್ಮ ಸಪೋರ್ಟ್ ಇನ್ನೂ ಅದ ಅವರಿಗೆ. ಅದಕ್ಕೆ ಅವರು 100 ವರ್ಷಗಳ ಕಾಲ ಹೀಗೆ ರೀತಿ ಬಾಳಿ ಸಮಾಜಕ್ಕೆ ಅವರು ಇನ್ನೂ ಸಾಕಷ್ಟು ಕೆಲಸ ಆಗಬೇಕಾಗಿ ಸಮಾಜಕ್ಕೆ ಅವರಿಗೆ ದಾನ ಧರ್ಮದ ಬಗ್ಗೆ ಅವ್ರ ಕೈ ಎತ್ತಿದ ಕೈ ಅವ್ರದ್ದು ನಾನು ನೋಡಿದ್ದೀನಿ, ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ. ಅದಕ್ಕೆ ಅವರು ದೇವರ ಇನ್ನೂ ಭಗವಂತ ಆಯುರ್ವೇದ ಐಶ್ವರ್ಯ ಕೊಡಲಿ, ಇನ್ನೂ ರಾವ್ ಸಾಬಣ್ಣ ಮುಂದೆ ಬೆಳೀಲಿ, ಸಮಾಜಕ್ಕೆ ಇನ್ನೂ ಸಾಕಷ್ಟು ಅವ್ರದ್ದು ಆಗಲಿ, ಶಿಕ್ಷಣ ಕ್ಷೇತ್ರ ಎಲ್ಲ ಕ್ಷೇತ್ರ ಅವ್ರ ಅನುಕೂಲ ಆಗಲಿ ಅಂತ ಹೇಳಿ ಅವ್ರು ಇನ್ನೂ ಬೆಳೀಲಿ ಅಂತ ಹೇಳಿ ಎಲ್ಲರ ಮುಖಾಂತರ ಹೇಳಿ ನಾನು 2 ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರಾವ್ ಸಾಬ್ ಐಹೊಳೆ, ಪುರಸಭೆಯ ಸದಸ್ಯರು ಹಾಗೂ ನ್ಯಾಯವಾದಿಗಳಾದ ಪ್ರಮೋದ್ ಬೆಳ್ಳೂರು ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಇವತ್ತು ನನ್ನ 42ನೇ ಹುಟ್ಟುಹಬ್ಬವನ್ನು ನಮ್ಮ ಆಫೀಸ್ನಲ್ಲಿ ಎಲ್ಲ ನನ್ನ ಮಿತ್ರರು ಹಾಗೂ ಸಹೋದ್ಯೋಗಿಗಳು, ಎಲ್ಲ ಗೌರವಾನ್ವಿತ ಪುರಸಭೆ ಸದಸ್ಯರು ಹಾಗೂ ಎಲ್ಲ ನನ್ನ ಆತ್ಮೀಯರು ಇವತ್ತು ಹುಟ್ಟುಹಬ್ಬನ ಆಚರಿಸಿ ನನ್ನ ಮೇಲೆ ಇಷ್ಟೊಂದು ಗೌರವ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇವತ್ತು ಎಲ್ಲ ಈ ಒಂದು ಶುಭಾಶಯ ಕೋರಿದವರಿಗೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಈ ಒಂದು ಅಥಣಿ ಎಲ್ಲರೂ ಕೂಡಿ ಅಭಿವೃದ್ಧಿಯನ್ನು ಮಾಡೋಣ. ಎಲ್ಲದರಲ್ಲಿ ಎಲ್ಲ ಈ ಒಂದು ಏನು ಅಥಣಿಗೆ ಏನು ಮೂಲಭೂತ ಸೌಕರ್ಯಗಳದಾವ ಅವುಗಳನ್ನೆಲ್ಲ ಇವತ್ತು ಎಲ್ಲ ನಮ್ಮ ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಎಲ್ಲರೂ ಕೂಡಿ ಅಭಿವೃದ್ಧಿ ಮಾಡೋಣ. ಈ ಒಂದು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ಈ ಒಂದು ಏನು ಇಷ್ಟೊಂದು ಆತ್ಮೀಯತೆಯನ್ನು ತೋರಿಸಿ ನನಗೆ ಶುಭಾಶಯ ಹೇಳಿದ್ದಾರೆ. ಅವರಿಗೆಲ್ಲರಿಗೆ ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತೇನೆ. ರಾವ್ ಸಾಬ್ ಐಹೊಳೆ ಮಾಜಿ ಪುರಸಭೆ ಅಧ್ಯಕ್ಷರು, ಹಾಲಿ ಸದಸ್ಯರು. ನಮಗೆ ಬಹುದಿನಗಳಿಂದ ಪರಿಚಯ ಹಾಗೂ ಕಡು ಬಡತನದಿಂದ ಬಂದು ಈಗ ಉದ್ಯಮದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನು ಸಾಧಿಸಿ ಹಾಗೂ ಹಿಂದಿನ ಸಾಲಿನಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ ಕೇವಲ 10 ತಿಂಗಳುಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಅಥಣಿ ನಗರದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಹೆಸರುಗಳನ್ನು ಸಾಧಿಸಿದ್ದಾರೆ. ಹಾಗೂ ಮುಂದೆಯೂ ಕೂಡ ಅವರು
ಉನ್ನತ ಸ್ಥಾನದಲ್ಲಿ ಬೆಳೆಯಲಿ, ಮುಂದೆ ಅವರು ಶಾಸಕರಾಗಲಿ ಅಂತಕ್ಕಂಥ ನಾವು ಆಸೆಯನ್ನು ಇಟ್ಕೊಂಡಿದ್ದೀವಿ. ಅವರಿಗೆ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಸದಾಕಾಲ ಆಯುರಾರೋಗ್ಯ ಹಾಗೂ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಅವರಿಗೆ ಮತ್ತೊಮ್ಮೆ ಶುಭ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ಮಲ್ಲಿಕಾರ್ಜುನ್ ಬುಟಾಳಿ, ಬಾಬು ಕೇಮಲಾಪುರ, ಸೈಯದ್ ಅಮಿನಿ ಗದ್ಯಾಳ, ಉದಯ್ ಕುಮಾರ್, ರಮೇಶ್ ಪವಾರ, ಬಸವರಾಜ್ ಹಳ್ಳದಮಳ, ಬೀರಪ್ಪ ಎಕ್ಕಂಚಿ, ಯುವ ಮುಖಂಡರಾದ ರಾಹುಲ್ ಮಂಗಸೂಳೆ ಮೊದಲಾದವರು ಹಾಜರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.